ಶುಭಾಶೀರ್ವಚನ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಬಹುಮಾನ್ಯರಾದ ಹಂಸ ಮುಸ್ಲಿಯಾರ್ ಗೋಳಿಯಾರ್ ಪ್ರಸಾದ್ ಅವರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಹಮ್ದನ್ ಯುವಾಫಿ ವ ಯುಕಾಫಿ ಮಜೀದಾ ಅಲ್ಲಾಹುಮ್ಮ ಸಲ್ಲಿ ವ ಸಲ್ಲಿಮ್ ಅಲಾ ರಸೂಲಿಕ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿ ಸಯ್ಯಿದಿನಾ ವ ಮೌಲಾನಾ ಮುಹಮ್ಮದ್ ಅಲ್ಲಾಹುಮ್ಮ ಯಾ ಸಾಬಿರ ಸಿದ್ರಿ ಇದಾ ಹಾತಲ್ ಬಲಾವು ವ ಯಾ ಸಾಮಿ ಅಲ್ ಅಸ್ವಾತಿ ಮಿನ್ ತಹತಿಲ್ ವಲಾ ಅಸ್ಅಲುಕ ಬಿನಬಿಯಿಕಲ್ ಮಹಬೂಬಿ ವ ಕುರ್ಸಿಯಿಕಲ್ ಮನ್ಸೂಬಿ ಅನ್ ತುಜಿಬಿರ क़ल्बल ख़ाइफ़िल मरूबी मिनल कुरूबी इज़ा इश्तद्दत व मिनस सुयूफ़ि इज़ा इस्तल्लत व मिन क़ुलूबिल आदाई इज़ा ग़ज़िबत व सुद्दत अल्लाहुम्मा इन जाअू इलैना फसुद्दहु व इन बग़ू अलैना फरुद्दहु अंत अल्लाहु रब्बी व रब्बुहुम व रब्बुल ख़लाइक़ कुल्लिहिम तहस्सनतु बिल्लाहि व बिरसूलिल्लाहि व बिअस्हाबिल अशरतिल मुबश्शरा अबी बकर उमर उस्मान अली तलहत जुबैर सअदी सईद अब्दुर्रहमान इब्न औफ अबी उबैदा बिन जर्राह الذين هم بايعون نبيك تحت الشجرة اللهم بحق طه وياسين وسورة البقرة تحفظنا من الجن والإنس والشياطين كفر إنك على كل شيء قدير اللهم إني أصبحت أنا ومن أحاطت بي شفقة قلبي في أمانك وضمانك وفي ركن من أركانك وخيمة الستر مسؤولة علينا وتاج الملائكة عليهم الصلاة والسلام على رؤوسنا ومحمد صلى الله عليه وسلم عن أيماننا وعلي كرم الله وجهه عن شمالنا ودركة العباس وحمزة رضي الله عنهما بين أكتافنا وسيف جبريل بين أيدينا نسد به سدا ونرد به ردا قوم من القوم إذا ثارت ومن عز وجل شديد البطش يا حافظ النفس بالنفس ويا من لا عين ترك ولا يد تمسك أرخيالنا كبة من حديد أو تضوى في الأرض ورسوها بالسماء وحيتانها محيطة بالقدرة العظيمة ومفتاحها يا حفيظ يا حفيظ يا حفيظ الله من ورائهم محيط اللهم بارك لنا في أمرنا هذا اللهم بارك لنا في تجاراتنا اللهم بارك لنا وبارك صاحب هذه التجارة بركة تامة كما باركت على عبادك الصالحين اللهم ربنا آتنا خير الدنيا وخير الآخرة واصرف عنا شر الدنيا وشر الآخرة اللهم ربنا تقبل توبتنا واغسل توبتنا وجب دعوتنا وصدقنا آمين دعواهم فيها سبحانك اللهم تحيتهم فيها سلام وآخر دعواهم أن الحمد لله رب العالمين. ಶುಭಾಶೀರ್ವಚನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಬಹುಮಾನ್ಯರಾದ ಹಂಸ ಮುಸ್ಲಿಯಾರ್ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರಾದಂತಹ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಗೌರವಾನ್ವಿತ ವೆಂಕಪ್ಪ ಗಾಜವರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಸಭಾಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ ವಿನಂತಿಸಿಕೊಳ್ತಾ ಆಗಮಿಸಿರುವ ಸರ್ವ ಅತಿಥಿ ಗಣ್ಯರನ್ನ ನಮ್ಮ ನಿಮ್ಮೆಲ್ಲರನ್ನ ಆತ್ಮೀಯ ನುಡಿಗಳನ್ನು ಸ್ವಾಗತಿಸುತ್ತಿದ್ದಾರೆ. ನಮಗೆಲ್ಲ ಆತ್ಮೀಯರಾಗಿರುವಂತಹ ಈ ಪೆಟ್ರೋಲ್ ಬಂಕ್ನ ಉಸ್ತುವಾರಿಯಾಗಿರುವಂತಹ ಅಬ್ದುಲ್ ಜಬ್ಬಾರ್ ಬೋಳಿಯಾರ್ ಅವರು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದರ ಇವತ್ತು ಹವಾ ಪೆಟ್ರೋಲಿಯಂ ನೇತೃತ್ವದ ಈ ಒಂದು ನಮ್ಮ ಇಂಧನ ಟ್ಯಾಂಕರ್ ಉದ್ಘಾಟನೆ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಒಂದು ವೇದಿಕೆಯಲ್ಲಿ ದುವಾ ಆಶೀರ್ವಚನ ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರು ಬೋಳಿಯಾರು ಜುಮಾ ಮಸೀದಿಯ ಗೌರವಾನ್ವಿತ ಗುರುಗಳಾದಂಥ ಹಂಸ ಮುಸ್ಲಿಯಾರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹವಾ ಪೆಟ್ರೋಲಿಯಂನ ಮಾಲೀಕತ್ವದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ವೆಂಕಪ್ಪ ಕಾಜವರು ಇದ್ದಾರೆ. ಅವರಿಗೆ ಹವಾ ಪೆಟ್ರೋಲಿಯಂನ ಮಾಲೀಕತ್ವದ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಬೋಳಿಯಾರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಗೌರವಾನ್ವಿತ ಅಧ್ಯಕ್ಷರಾದಂಥ ಜಸಿಂತಾ ಪಿಂಟೋರ್ ಅವರಿದ್ದಾರೆ. ಅವರಿಗೂ ಕೂಡ
ನಮಗೆ ಮಾರ್ಗದರ್ಶಕರು. ಈ ಒಂದು ಪೆಟ್ರೋಲ್ ಪಂಪು ಸ್ಥಾಪನೆಯಾಗುವಾಗ ನಾನು ಮೊದಲನೆಯಾಗಿ ನಾನು ಕೇಳಿಕೊಂಡದ್ದು ಜಯರಾಮ್ ಶಾಂತ್ರವರ ಮನೆಗೆ. ಯಾಕೆಂತ ಹೇಳಿದರೆ ಈ ಒಂದು ಪೆಟ್ರೋಲ್ ಪಂಪು ನೀವು ನೋಡಿರಬಹುದು, ಅಕ್ಕಪಕ್ಕದಲ್ಲಿ ಗದ್ದೆ ಯಾವ ಥರ ಈಗ ಒಂದು ನಮ್ಮ ಬಲಭಾಗ ಮತ್ತು ಎಡಭಾಗದಲ್ಲಿ ಯಾವ ಥರ ಇದೆ ಅದೇ ಥರ ಇದ್ದಂಥ ಈ ಒಂದು ಜಾಗ. ಈ ಒಂದು ಜಾಗದಲ್ಲಿ ನಾವು ಈ ಒಂದು ಸ್ಥಾಪನೆ ನಾವು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸುಮಾರು 4-5 ಇಲಾಖೆಗಳಿಂದ ನಮಗೆ NOC ಬೇಕಾಗ್ತದೆ. ಆ NOCಗೆ ನಾವು ಇಲ್ಲಿ ಸುತ್ತಮುತ್ತಲಿನ ಜಯರಾಮ್ ಶಾಂತರಾಗಲಿ, ಉಮೇಶ್ ರವರಾಗಲಿ, ನಮ್ಮ ವಿಶ್ವನಾಥ್ ಚೌಟ್ರವರಾಗಲಿ ಎಲ್ಲರಿಗೂ ಕೇಳಿಕೊಂಡು ನಾನು ಪ್ರಥಮವಾಗಿ ಕೇಳಿಕೊಂಡಾಗ ಯಾವುದೇ ಒಂದು ಮಾತು ಹೇಳದೆ ನನಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಮುಂದೆ ಕೂಡ ನಾವು ಇಲ್ಲಿ ಎಷ್ಟು ದಿವಸ ನಾವು ಜೀವಿಸ್ತೇವೋ ಅಷ್ಟು ಕಾಲ ತನಕ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಜಯರಾಮ್ ಶಾಂತರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ಬೋಲಿಯಾರ್ ಜುಮಾ ಮಸೀದಿನ ಗುರುಗಳಾದಂಥ ಖಾಲಿದ್ ಮದನಿ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ಗೌರವಾನ್ವಿತ ಪ್ರಥಮ ಪೂಜೆ ಕುರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗಣೇಶ್ ನಾಯ್ಕರವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂಥ ಮೊಹಮ್ಮದ್ ಮೋನ್ರವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಬಂಟ್ವಾಳ ತಾಲೂಕಿನ ಮಾಜಿ ಅಧ್ಯಕ್ಷರಾದಂಥ ಚಂದ್ರಾಸ್ ಕರ್ಕೇರ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರಾದಂಥ ಹಾಜಿ ಅಬ್ದುಲ್ಲಾ ಕುಂಜೀರ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದ ಅಬ್ದುಲ್ ಶಕೂರ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ನನ್ನ ಪ್ರೀತಿಯ ಮುಡಿಪು ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜೋರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರಾದ ಜಕರಿಯಾ ಮಲಾರ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪ್ರೀತಿಯ ಕಂದೂರಿನ ಲಕ್ಷ್ಮಿ ಎಂಟರ್ಪ್ರೈಸಸ್ SPCL ಡೀಲರ್ ಅವರಾದ ವೀಣಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯರಾದಂಥ ರಮೇಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ನಮಗೆ ಸಹಕಾರ ಕೊಡುವಂಥ ಪ್ರವೀಣ್ ಆಲ್ವರ್ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಪೆಟ್ರೋಲ್ ಪಂಪು ಸ್ಥಾಪನೆ ಆಗುವುದಕ್ಕೆ ಮುಂಚೆ ನಾನು ನಮ್ಮ PW ಕಾಂಟ್ಯಾಕ್ಟ್ ಖಾದರ್ KP ಖಾದರ್ ಅವರು ಕೇಳಿಕೊಂಡಾಗ ಫಸ್ಟಿಗೆ ನೀವು ನಮ್ಮಲ್ಲಿ ಬಂದು ನಮಗೆ ಸಹಕಾರ ಮಾಡಬೇಕಂತ ಕೇಳಿದಾಗ ಅವರು ಉಳಿದ ಎಲ್ಲ ಪಂಪುಗಳನ್ನು ಬಿಟ್ಟು ನಮ್ಮ ಪಂಪಿಗೆ ಬಂದು ಇವತ್ತಿನವರೆಗೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ಅಶೋಕ್ ಶೆಟ್ಟಿ ಚೇಳೂರು ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಗ್ರಾಮ ಪಂಚಾಯತಿನ ಕುರ್ನಾಡ್ ಗ್ರಾಮ ಪಂಚಾಯತಿನ ಸದಸ್ಯರಾದ ಸೂಪಿ ಕುಂಜಿರವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬೋಲಿಯಾರ್ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾದ ಇಬ್ರಾಹಿಂ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ನಮ್ಮ ಪಂಪಿಗೆ ಜಾಗವನ್ನು ನಾವು ಫಸ್ಟಿಗೆ ಅವರ ಮನೆಗೆ ಕೇಳಿಕೊಂಡಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಸ್ಥಳ ಅವಕಾಶ ಮಾಡಿಕೊಟ್ಟ ಕಾರಣ ಈ ಒಂದು ಇಲ್ಲಿ ಅವ್ವ ಪೆಟ್ರೋಲಿಯಂನ ಒಂದು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ
ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ, ವಿಶ್ವರಾಜ್ ಗಾಂಧೀರ್ ಅವರಿಗೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ಕುಕ್ಕಾಜೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ರಜಾಕ್ ಕುಕ್ಕಾಜೆ ಅವರಿದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ಬ್ರೈಟ್ ಪಂಪಿನ ಮಾಲೀಕರಾದ ಜಲೀಲ್ ಬ್ರೈಟ್ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾದಂಥ ಹೈದರ್ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ನಾಸಿರ್ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರಾದಂಥ ಅಬೂಬಕರ್ KKC, ಯೂಸುಫ್ ಅನಿಲ ಮತ್ತೆ ಎಲ್ಲ ಯಾಕೂಬ್ ಇರಾ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಎಲ್ಲ ಬೋಳಿಯಾರಿನ ರಿಕ್ಷಾ ಮಾಲಕರು ಮತ್ತೆ ಉಮೇಶನ್ನವರು, ಕಿಶೋರ್ ಅವರು ಎಲ್ಲರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಹವಾ ಪೆಟ್ರೋಲಿನ ಮಾಲೀಕತ್ವದ ಮೇಲೆ ಪ್ರೀತಿ ಇಟ್ಟುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಾನು ಅಭಿನಂದನೆ ಮತ್ತು ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಒಂದು HPCLನ DGM ಮತ್ತೆ ಸೇಲ್ಸ್ ಆಫೀಸರ್ನ ಸ್ಟಾಫಿನವರಿಗೂ ಮತ್ತೆ ಎಲ್ಲ ಇಲ್ಲಿಯ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಕೂಡ ನಾನು ಸ್ವಾಗತ ಮಾಡಿಕೊಂಡು, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡಿಕೊಂಡು ನನ್ನ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ನುಡಿಗಳಿಗೆ ಸ್ವಾಗತಿಸಿದ ಅಬ್ದುಲ್ ಜಬ್ಬಾರ್ ಬೋಳಿಯಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಬ್ದುಲ್ ಜಬ್ಬಾರ್ ಬೋಳಿಯಾರ್ ಅವರು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಹವಾ ಪೆಟ್ರೋಲಿಯಂ ಮಾಲೀಕತ್ವದಲ್ಲಿ ಈ ಬೋಳಿಯಾರ್ ಪರಿಸರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಂಧನವನ್ನ ತಲುಪಿಸುವಂತಹ ಟ್ಯಾಂಕರ್ನ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಹಲವಾರು ಗಣ್ಯರು ನಮ್ಮೊಂದಿಗಿದ್ದಾರೆ. ಪುಷ್ಪ ನೀಡುವುದರ ಮೂಲಕ ಗೌರವಿಸುವಂತಹ ಕಾರ್ಯಕ್ರಮ ಸಂಸ್ಥೆಯ ಪರವಾಗಿ ಅಬ್ದುಲ್ ಜಬ್ಬಾರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರ ಉಪಸ್ಥಿತಿಯನ್ನು ಮತ್ತೊಮ್ಮೆ. ಇದೀಗ ಟ್ಯಾಂಕರ್ ಮೂಲಕ ಪ್ರದೇಶದ ಅಗತ್ಯ ಇದ್ದ ಪ್ರದೇಶಕ್ಕೆ ಡೀಸೆಲ್ ಅನ್ನು ಮುಟ್ಟಿಸುವಂತ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಪ್ರದೇಶದ ಸರ್ವಧರ್ಮದ ಶಾಂತಿಯ ಮೂರ್ತಿಯಾದ ವೆಂಕಪ್ಪ ಕಾಜೇರವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ನನ್ನ ಮಹಾತ್ಮೀಯ ಸ್ನೇಹಿತರೇ, ಖಂಡಿತವಾಗಿ ಈ ಒಂದು ಹವಾ ಪಂಪು ಈ ಪ್ರದೇಶಕ್ಕೆ ಬಹಳಷ್ಟು ಅಗತ್ಯ ಇತ್ತು. ಈ ಜಾಗದ ಮಾಲಕರಾದ ನಮ್ಮ ಗಾಂಭೀರ್ ಅವರು ಮಾತು ಹೇಳಿದರು. ನಾನು ಈ ಪೆಟ್ರೋಲ್ ಪಂಪು ಮಾತಾಡುವಾಗ ಅವರು ಕೇಳುವಾಗ ನಾನು ಮನಸ್ಸಿನಲ್ಲಿ ಯೋಚಿಸಿಲ್ಲ, ಈ ಒಂದು ನನ್ನ ಜಾಗ ಇಷ್ಟೊಂದು ಸೌಂದರೀಕರಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿಲ್ಲ. ಈಗ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು ಈ ಪ್ರದೇಶದಲ್ಲಿ ಈ ಪೆಟ್ರೋಲ್ ಪಂಪ್ ಆದ ಮೇಲೆ ಹಲವಾರು ಪೆಟ್ರೋಲ್ ಪಂಪ್ ಈ ಪ್ರದೇಶದಲ್ಲಿ ಆಗಿದೆ. ಎಲ್ಲರ ಪೆಟ್ರೋಲ್ ಪಂಪ್ ಆಗುವಾಗ ನಮ್ಮ
ಮುಖ್ಯ ಇಲ್ಲೇ ಇದ್ದಾರೆ, ಎಲ್ಲರ ಪೆಟ್ರೋಲ್ ಪಂಪ್ ಆಗುವಾಗ ಅವರೇ ಹೋಗಿ ಉದ್ಘಾಟನೆ ಮಾಡುವಂತ ಒಂದು ಗುಣ ಅವರದ್ದು. ಇಲ್ಲಿ ನಮ್ಮ ಸಕ್ಕರೆ ಅವರು ಹೇಳ್ತಾ ಇದ್ರು ಆವತ್ತು, ಈ ಪಂಪಿನಲ್ಲಿ ಡೀಸೆಲ್ ಹಾಕುವಂತ ಹೇಳುವಾಗ ಬೇಡ ಬೇಡ ಮುಂದೆ ಹೋಗುವ, ಬೇರೆ ಯಾವುದಾದ್ರಲ್ಲಿ ಪಂಪ್ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕುವ ನಮ್ಮ ಗಾಡಿಗೆ ಅಂತ ಹೇಳುವಂತ ಒಬ್ಬ ಆದರ್ಶ ಗುಣವುಳ್ಳ ವ್ಯಕ್ತಿ. ಹಾಗಾಗಿ ನಮ್ಮ UT ಖಾದರ್ ಅವರು ಒಂದು ಪ್ರಥಮ ಬಾರಿಗೆ ಅವರ ಜೀವಮಾನದ ಪ್ರಥಮ ಬಾರಿಗೆ ಒಂದು ಉದ್ಯಮವನ್ನು ಪ್ರಾರಂಭಿಸಿ, ಅದು ಸಹ ಬೋಲಿಯಾರ್ನಲ್ಲಿ ಅವರ ಒಂದು ಮತದಾರಿನ ಗ್ರಾಮ. ಈ ಗ್ರಾಮದಲ್ಲಿ ಏನಾದರೂ ಒಂದು ಸಣ್ಣದ ಉದ್ಯಮ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರಾಮದಲ್ಲಿ ಒಂದು ಪೆಟ್ರೋಲ್ ಪಂಪಿನ ಮೂಲಕ ಅವರ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಕ್ಷೇತ್ರದ ಪರವಾಗಿ ಅವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಪೆಟ್ರೋಲ್ ಪಂಪು, ಡೀಸೆಲ್, ಪೆಟ್ರೋಲ್ ನಿಜವಾಗಲೂ ಇದೊಂದು ಮೂಲಭೂತ ಒಂದು ವಸ್ತು ಆಗಿದೆ. ಎಲ್ಲ ಸಮಾಜದ ಬಂಧುಗಳಿಗೂ ಎಲ್ಲ ಸಾವಿರ ಜನರಿಗೂ ಬೇಕಾದಂಥ ಒಂದು ವಸ್ತು ಈ ವಿಶ್ವದಲ್ಲಿದ್ದರೆ ಅದು ಪೆಟ್ರೋಲ್ ಮತ್ತು ಡೀಸೆಲ್. ಈ ಎರಡರಿಂದನೇ ನಮ್ಮ ಈ ದೇಶ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಅವ್ವ ಪೆಟ್ರೋಲ್ ಪಂಪ್ ಪ್ರಾರಂಭವಾಗಿ ಹಂತ ಹಂತವಾಗಿ ಎಲ್ಲದರಲ್ಲೂ ವಿಜಯವನ್ನು ಸಾಧಿಸ್ತಾ ಇದೆ. ಇವತ್ತು ಟ್ಯಾಂಕರ್ ಮೂಲಕ ಕೇವಲ ದಿನಗಳಲ್ಲಿ ನಮ್ಮ ಗ್ಯಾಸಿನ ವ್ಯವಸ್ಥೆ ಸಹ ಈ ಪೆಟ್ರೋಲ್ ಪಂಪಲ್ಲಿ ಆಗಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ಆತ್ಮೀಯ ಮಿತ್ರರನ್ನು ವಂದಿಸಿ, ಇವತ್ತು ನಮ್ಮ ಜಬ್ಬಾರ್ ಅವರು ಈ ಒಂದು ಪೆಟ್ರೋಲ್ ಪಂಪಿನ ಒಬ್ಬ ನಿರ್ದೇಶಕರಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲ ನಮ್ಮ ಅವ್ವ ಪೆಟ್ರೋಲ್ ಪಂಪಿನ ಸಿಬ್ಬಂದಿ ವರ್ಗದವರಿಗೆ, ನೀವು ನಗುಮುಖದಿಂದ ಜನರಿಗೆ ಸೇವೆ ಕೊಡಬೇಕು. ನಿಮ್ಮ ಗ್ರಾಹಕರ ನಗು ಈ ಪೆಟ್ರೋಲ್ ಪಂಪಿನ ಪ್ರಸಾದ. ನಿಮ್ಮ ನಗು ನಮಗೆಲ್ಲರಿಗೂ ಒಂದು ಪ್ರಸಾದವಾಗಿ ಮೂಡಲಿ. ಬಂದಂಥ ಎಲ್ಲ ಗಾಡಿಗಳಿಗೂ ಕೃತ್ಯ ಸಮಯಕ್ಕೆ ಈ ಒಂದು ಟ್ಯಾಂಕರ್ನ ಮೂಲಕ ಡೀಸೆಲ್ ಒದಗಿಸುವ ಕೆಲಸ ಆಗಲಿ. ಈ ಪೆಟ್ರೋಲ್ ಪಂಪಿನ ಮುಖಾಂತರ ಈ ಪ್ರದೇಶದ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ BGM ಅವರಾದಂಥ ನಮಗೆ ಪ್ರತಿ ಯಾವುದೇ ವಿಷಯಕ್ಕೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟುಕೊಂಡು ನಮಗೆ ಏನೇನು ಮಾಹಿತಿ ಬೇಕು ಅದನ್ನು ಆವಾಗ ತಿಳಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಇಲ್ಲಿ ಆ ಒಂದು ಗ್ರಾಹಕರ ಹತ್ತಿರ ನಡ್ಕೊಳ್ಬೇಕು, ಅವರಿಗೆ ಯಾವ ರೀತಿಯಲ್ಲಿ ನಾವು ನಡೆದುಕೊಂಡು ಅವನ್ನು ಸೇಲ್ಸ್ ಮಾಡುವಂಥ ಒಂದು ನಮಗೆ ತಿಳಿ ಹೇಳಿಕೊಡುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ GD ನಮ್ಮ ವೇಣುಗೋಪಾಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಜಿಲ್ಲೆಯ ನಮ್ಮ ಏರಿಯಾ ಸೇಲ್ಸ್ಮೆನ್ ಅವರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಪ್ರಸನ್ನ ಪೂಜಾರಿ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪುಷ್ಪಗುಚ್ಛ ನೀಡುವುದರ ಮೂಲಕ ಹಿರಿಯರಾಗಿರುವ ವೆಂಕಪ್ಪ ಕಾಜವರವರು ಶ್ರೀ ವೇಣುಗೋಪಾಲ್ BGM ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ಈ ಸಂಸ್ಥೆಯ ಪರವಾಗಿ. ಅದೇ ರೀತಿ ಶ್ರೀ ಪ್ರಸನ್ನ D ಪೂಜಾರಿ, ಸೇಲ್ಸ್ ಮ್ಯಾನೇಜರ್ FPCL ಮಂಗಳೂರು, ಇವರಿಗೆ ಶ್ರೀಯುತ ಪ್ರಶಾಂತ್ ಕಾಜವರವರು ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಮೆತ್ತ ಭಾಗಿತ್ತೋಡು ಬೋಲಿಯಾರ್ಡ್ ಅವ್ವ ಪೆಟ್ರೋಲಿಯಂ ಪಂಡ ಎಂಕಲ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದ ನಡಪುಂಚಿನ ಪೆಟ್ರೋಲ್ ಪಂಪ್ ಭಾರಿ ಸಂತೋಷ ಅವನುಂಡು. ಕಾರ್ಯಕ್ರಮ ಪೂರ ಎಂಕ್ಲೆಲ್ಲ ಇದ್ದೇವೆ ಆಂಡ 6 ಇದ್ದೇವೆ ನೆತ್ತ ಅರ್ಥದಾದಂತಂದಾಗ ಎಂಕ್ಲ ಕ್ಷೇತ್ರದ ಜನಕಲು ಅತನ ಆತ್ಮೀಯರು ಅತನ ಎಂಕಲ ಹಿರಿಯಾಕಲು ಕೂಡ್ದು ಮಲ್ಪಡು ಆ ಅಕ್ಕಲ ಖುಷಿ ಎನ್ನ ಖುಷಿ ಪಂಪನ ಒಂದು ಮಲ್ಲ ಒಂಜಿ
ಆಶೆ ಇದು ಇನ್ನು ಕಾರ್ಯಕ್ರಮನು ನಮನ ಮಿತ್ತು ವಯಸ್ಸಾದ ಕೊಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಎನ್ನ ತೀರ್ಥರೂಪರಾಯ ವೆಂಕಪ್ಪ ಕಾಜವರೇ, ಈ ಭಾಗದ ಓಡಿಯಾರ ಗೊತ್ತದ ಒಂಜಿ ಹಿರಿಯ ಪ್ರಜೆ ಪಂಡದ ತಪ್ಪ ಒಂದು ಎನ್ನ ಆತ್ಮೀಯಲ್ಲ ಎನ್ನ ಹಿರಿಯರ ನಿಂಚಿನ ಜಯರಾಮ್ ಶಾಂತಿ ಪ್ರಥಮ ಒಂಜಿ ಆಚರಣೆ ಮಾಡ್ತಾನ ಪರ ವರ್ಷ ಪೋದು ಹೊಸ ವರ್ಷ ಬರ್ತಾನ ಶುರುವಿನ ದಿನ ನಾಗರ ಪಂಚಮಿ ಅಂತ ಅದ್ರಾಗ ಎಡ್ಡೆ ಪೊರ್ದು ಬರ್ಸ ಏಪಲ ಶುಭ ಸಂಕೇತ ಐಟು ದಾರ ತೊಂದರೆ ಮರ್ಯಾದ ಬರ್ನ ಅವೈತ ನಮ್ಮನ ಪದ್ಧತಿ ಪ್ರಕಾರ ಬರೋದುಂಟು ಅಂಚದುಪ್ರಾಗ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಪ್ರಥಮ ಪಂಡಲ ತಪ್ಪವನ್ನು ಅಂತೂ ತೊಕ್ಕೋಟು ದಿಂಚಿ ಇನ್ನು ಬಂಟ್ವಾಳದ ಆಸ್ಪಾಸು ಮುಟ್ಟ ಈತ ಪೊರ್ಲದ ಈತ ವ್ಯವಸ್ಥಿತమైన ಪಂಪು ಸದ್ಯಕ್ಕೆ ಇವೇ ಪ್ರಥಮ ಅಂದ್ಕೊಂಡ್ರೆ ಯಾನ್ ಈ ಸಂದರ್ಭಗಳು ಇಚ್ಛೆ ಪಡೋದಿಲ್ಲ. ಅವು ಎರಡು ಡೈರೆಕ್ಟರ್ನವರು ಇದ್ದೀರಾ ನಿಮ್ಗೆ ಗೊತ್ತು. ಆದ್ರಿಂದ ಈ ಪಂಪು ಬರುವ ದಿನದಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲ ಸೌಕರ್ಯ ಇದ್ದಂತ ಪಂಪ್ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ, ಆಗ್ತದೆ ಕೂಡ. ವಿಶೇಷವಾದ ಈ ಪಂಪದ ಜಾಗ ಕೊರ್ನಲ್ಲಿ ವ್ಯಕ್ತಿ ಭಾರಿ ಎಡ್ಡೆ ಮನಸ್ಸಿನ ವ್ಯಕ್ತಿ. ಆದ್ರೆ ಇದು ಮಲ್ಲ ಸಮಾರಂಭ ಅಂಡಲ್ಲ ಆರಲ್ಪ ನಡುಟು ಕುಂದಿದ್ದೇವೆ ಯಾನ ಮಸ್ತ್ ಅಂಚಿಂಚಿ ಕಣ್ಣು ಪಡಿ ದಾದ ಪುಷ್ಪರಾಜನ್ಯ ಪೋಯರ ಆತ ಸೌಜನ್ಯದ ವ್ಯಕ್ತಿ, ಕೊರ್ನ ಪಾತ್ರೆಗೆ ತಪ್ಪಂಗಂಚಿನ ವ್ಯಕ್ತಿ. ಇನಿ ಬೋಳಿಯಾರ ಗೊತ್ತದ ಒಂಜಿ ಹಿರಿಯ ಮನತನದ ಹಿರಿಯ ವ್ಯಕ್ತಿ ಅಂಡಲ್ಲ ಎಡ್ಡ ಮನಸ್ಸಿನ ವ್ಯಕ್ತಿ ಟೆನ್ಷನ ಪುಷ್ಪರಾಜನ್ನೇ ಎಡ್ಡ ಮನಸ್ಸು ಕೊಡ್ತಾರೆ. ಅಂಚಾದ ಪುನಃ ಓವೇ ಎಡ್ಡ ಕೆಲಸ ಮಲ್ಕೊಂಡ ಅಂಡಲ್ಲ ಪುಷ್ಪರಾಜನ್ನ ಪೂರ್ಣ ಸಹಕಾರ ಉಂಟು. ನನೊಂಜಿ ವ್ಯಕ್ತಿ ಯಾರು ಜಯರಾಮ್ ಶಾಂತಿ ಆರು ಈ ಭಾಗಡೆ ಮಾತಿರಲಿಲ್ಲ ರಾಜಕೀಯದ ಒಂಜಿ ಇತರ ರಾಜಕೀಯ ಬುದ್ದು ಪಾತ್ರ ದಂಡ ಆ ಒಂಜಿ 4 ಮಗನಿಡಿ ಎಡ್ಡ ವ್ಯಕ್ತಿ ಬಂಡ ಅವು ಜಯರಾಮ್ ಶಾಂತಿ ಆದ್ರೆ ಹೋಗೇ ಸಂದರ್ಭ ಇಲ್ಲ ಆ ವ್ಯಕ್ತಿ ಎತ್ತುಂಡಲ್ಲ ಅಲ್ಪ ರಾಜಕೀಯ ಪಾತ್ರ ಅತ್ತಂಡ ಇದರ ದೂರ ನಂಚಿನ ಪ್ರವೃತ್ತಿ ವ್ಯಕ್ತಿ ಇತ್ತುಂಡ ಅವು ಜಯರಾಮ್ ಶಾಂತಿ ಅಂತ ಅದಪ್ಪನಾಗ ಬೋಳಿಯಾರ್ ಬಂದಿನ ಪರಿಸರಾಗ ಎಡ್ಡೆ ಜಾಗ ಬೋಳಿಯಾರ ಗುತ್ತು ಬಂದಿನ ಮನೆತನದ ಇಲ್ಲಿ ಎದುರು ಬಾಗಡ್ಲ ಮತ್ತ ಪಿರ ಬಾಗಡ್ಲ ಇತ್ತಿನ ಎಡ್ಡೆ ಜಾಗ ಬೋಳಿಯಾರ ಆಸ್ಪಾಸ್ ಎಂಕಲ್ನ ಆ ನನಜಿ ಪಂಪದ ಮೊದಲೆಡ್ದು ಈ ಚೇಳೂರದ ಈ ಸಂದು ಮುಟ್ಟ ಎತ್ತುದಂಡಲ್ಲ ಬೋಳಿಯಾರ ಎಡ್ಡ ಪ್ರಸಿದ್ಧಿ ಪಡೆಯನಂಚಿನ ಜಾಗ ಒಂಜಿ ಎಡ್ಡ ದೈವ ಇತ್ತನಂಚಿನ ಜಾಗ ಅವತ್ತಂದೆ 4 ಮಗನಿಡಿ ಸೋಮನಾಥ ದೇವರು ಅಂಚನೆ ಪರಿವಾರ ದೇವರನ್ನ ಮದ್ದೋಡು ಈ ಭಾಗ ಇತ್ತಂತಾದ್ರ ಮಾತಾ ಜಾತಿ ಧರ್ಮಗಳು ಪ್ರೀತಿ ಮಲ್ಪನಂಚಿನ ಜಾಗ ಅವತ್ತಂದೆ ಚರ್ಚಿ ಪಕ್ಕ ಮಸೀದಿ ಆಜುಬಾಜು ಪೂರ ಮಸೀದಿ ಮಾತಾ ಸರ್ವಧರ್ಮದಗಳ ಇತ್ತನಂಚಿನ ಜಾಗ ಇತ್ತನಲ್ಲ ಓವೋ ವೆಂಜಿ ಕಿರಿಕಿರಿ ಚಂದೆ ಓವೋ ವೆಂಜಿ ಸಂದರ್ಭ ಓ ಸಂದಿಗ್ಧ ಪರಿಸ್ಥಿತಿ ಬರ್ತಿಂಡಲ್ಲ ಸ್ವಲ್ಪ ಇನ್ನು ಮುಟ್ಟ ಹೈತಕರ ಘಟನೆ ಒಂದು ಜಾಗ ಇತ್ತಂಡ ಅವು ಬೋಳಿಯಾರು ಆತನ ಹಿಂಗೆಲ್ಲ ಪೂರ್ಣಾಡು ಆತನ ಹಿಂಗೆಲ್ಲ ಮುಡಿಪು ಪನಿಯರೆ ನಾನು ಈ ಸಂದರ್ಭಗಳು ಇಚ್ಛೆ ಪಡೋದಿಲ್ಲ. ವಿಶೇಷವಾದ ಇನಿ ಎಡ್ಡೆ ಕಾರ್ಯಕ್ರಮ ಬಂದ್ರೆ ಈ ಒಂದು ಟ್ಯಾಂಕರ್ ಎಲ್ಲ ಬಾಕಿಗೆ ಹತ್ತನಂಡ ಒರಿಯನ್ನ ಪ್ಲಾಂಟ್ ದಡಿ ಕೊಡೋದು ಕೊಡ್ಪುನಂಚಿನ ಇಂಥ ಕಾಲಘಟ್ಟಗೆ ಅತಿ ಅನಿವಾರ್ಯ ಅವು ಅತಿ ತುರ್ತು ಸೇವೆ ಸಿಕ್ಕುನಂಚಿನ ವಿಚಾರ. ಇನಿ ಹಾರ್ಡ್ವೇರ್ ಕದ್ದು ಸಿಮೆಂಟ್ ಅವು ಕರ್ಬವು ಬೋರ್ಡ್ ದಿನ ವ್ಯವಸ್ಥೆ ಇತ್ತಂಡ ಅಯ್ಯ ಪೂರ ಕೊಲಂತ ಕೊಡ್ಪುನಂಜಿ ಪ್ರವೃತ್ತಿ ಸ್ಟಾರ್ಟ್ ಆಗ್ತದೆ. ಅವು ಇನ್ನು ಮಾತ ವಿಚಾರ ಅಲ್ಲ, ಅವು ಗ್ರೋಸರಿ ಅದಕ್ಕೂ ಹತ್ತನಂಡ ನಮ್ಮ ಹೋಟೆಲ್ ಉದ್ಯಮ ಅದಕ್ಕೂ ಪ್ರತಿಯೊರಿಲ್ಲ ಇಲ್ಲ ಬಾಗಿಲು ಹೋಗಿ ಬರ್ಪುಣ ಬಂದ ವಿಚಾರ ತುಪ್ಪನ ತಂದೆ ಅಲ್ಪ ದೊಡ್ಡದ ವಿಚಾರ ತುಂಬಿದ್ದಾರೆ. ಇಲ್ಲಿ ಮಲ್ಲ ಪ್ಲಾಂಟ್ ಟೀಕೆ ಕಾದರ ಜಿಲ್ಲೆ ಅಕ್ಕಲಂಚಿನಗೆ ಮಾತ್ರ ಒಂಜಿ 2-3 ತಿಂಗಳು ನಿತ್ಯ ಬೋಡಾಪುರ ಕೊಂಚ 2,000 ಲೀಟರ್ ಕೋಪಿನಂಚಿನ ಒಂಜೆ ಪ್ಲಾಂಟ್ ರನ್ ಆಪುಣ ಅಂಚ
ಇಂಚಿನ ಜಾಗ ಬಾರಿ ಅಗತ್ಯತೆ ಉಂಟು. ಎಂಗ್ಲೆಗಳ ಅಗತ್ಯತೆ ಇರ್ತದೆ. ಎಂಗ್ಲ ಅಂತ ಉದ್ಯಮ ಅಂತ ದೂರ ಆಯ್ತು ಇದನ್ನ ಎಂಗ್ಲ ವಾರಗಳಲ್ಲಿ 2,000 ಡೀಸೆಲ್ ಹೋಗ್ಬಿಡು ಅನಿವಾರ್ಯ ಪರಿಸ್ಥಿತಿ ಕೊಣತು ಕೊರ್ಪಂದ ನಿಗಳಿಗೆ ಎನ್ನಲ್ಲ ಒಂದು ವ್ಯವಸ್ಥೆ ಉಂಟು. ಅವು ನಿಗಳಿಗೆ ಬಿಡ್ತಿರೋ ವಿಚಾರ ಅಂಡ ಹೆಂಗ ಕೊರ್ಪರ್ ನಿಂತದಂಡ 2,000 ಲೀಟರ್ ಎಂಗಲ ಎನ್ನಲ ಎನ್ನ ಎಂಗಲ ಪಾಲುದಾರ ನಗಲಿ ಒಟ್ಟಿಗೆ ಓಡ್ತೀನಿ ಆದ್ರ ಅಂಚ ಕೊರಿಯರ್ ಅವಕಾಶ ಇತ್ತಿಂದ ಕೊಡ್ಲೆ ಅಂಚನೆ ಎಂಗ್ಲ ಮಸ್ತ್ ಎಲ್ಲೇ ಉದ್ಯಮದಲ್ಲ ಒಳ್ಳೆಯದು. ಇದು ಮಾತ ಎಡ್ಡೆ ಒಂಜಿ ಬೆಳವಣಿಗೆದ ಜಾಗ ಅಂತ ದುಪ್ರಾಗ ಇದು ಎಡ್ಡೆ ನಡಪಾಡು ನೆಗೆ ಎಡ್ಡೆ ಆಶೀರ್ವಾದ ಒಪ್ಪಾಡು ನೆಗೆ ಮಾತ ಕೂಡ್ದಿನಕ್ಲ ಹಿರಿಯಾಕಲ್ಲ ಬೊಕ್ಕ ಕೆರಿಯಾಕಲ್ಲ ಈ ಭಾಗ ವರ್ಷ ತಿನ್ನಲ್ಲ ಒಂದೇ ಜೈತೆ ನಾವು ಬರ್ತಲ್ಲ ಮಲ್ಲ ಮನಸ್ಸಗಳು ಬೈದಿನಿ ಪೂರ ಮಲ್ಲ ಮನಸ್ಸಗಳು ಬರ್ತದಂಡ ಅಲ್ಪ ಪ್ರಾರ್ಥನೆ ಮಾಡ್ತದಂಡ ಅವು ಪೂರ ಪತ್ತಾದು ಮುತ್ತಾದೂರಿ ಪುನಂಚಿನ ವಿಚಾರ ಅಂತ ದುಪ್ರಾಗ ಈ ಸಂದರ್ಭ ಪೂರ ಆಶೀಷ ಒಂದು ನನ್ನೊಂಜಿ ಪಕ್ಕಕ್ಕೆ ತನ ಗ್ಯಾಸ್ ಉದ್ಘಾಟನೆ ಆರುಂಡು ಅಂತ ದುಪ್ರಾಗ ಪೂರ ಎಡ್ಡೆ ರೀತಿ ನಡಪಾಡು ನೆಕ್ ಜನ ಬೊಕ್ಕ ದೇವರ ಆಶೀರ್ವಾದ ಮಾಡು ನಿಕ್ಕೆಲ್ಲ ಕ್ವಾಲಿಟಿ ಬೊಕ್ಕ ಕ್ವಾಂಟಿಟಿ ಏರೆಗಳ ದೋಷ ಮಲ್ಪಂದೆ ಪ್ರಾಮಾಣಿಕತೆ ಒರಿಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಈ ಪ್ರಾಮಾಣಿಕ ಪ್ರಯತ್ನ ಮಲ್ತಾರ ನಾಂಡ ನಮ್ಮನ ಶಾಸಕರು ಆರ್ಲ ಅವರಿ ಪ್ರಾಮಾಣಿಕೆ ಓವೇ ಒಂದು ಏರುಗಾಂಡಲ ಓವೇ ಒಂದು 2 ನಂಬರ್ದ ವಿಚಾರ ಇದ್ದಂತೆ 2 ವಿಚಾರ ಪಾತ್ರ ಸಾರ್ಥಕತೆಯ ಎಡ್ಡೆ ಜೀವನ ಮಲ್ಪೊಂದು ವ್ಯಕ್ತಿ ನಿಖಿಲಿಗೆ ಏರು ನಡಪಾಯನ ಕೊಡ್ತಾರ ಆಯ್ತಾ ಏರು ಉಸುವಾರಿ ಜೊತೆದಾರ ಈಗ ಪೂರ ಎಡ್ಡೆ ರೀತಿ ನಡಪಡಾದಾಗ ಅವ್ರಿಗೆ ಎಡ್ಡೆ ಪುದರ್ ಕೊಡ ವಿಚಾರ ಮಲ್ಪಲೆ ಅದನ್ನ ನಿವೃತ್ತಿ ಜೀವನಕ್ಕೆ ಒಂದು ಸಾಧ್ಯ ಅದು ಉಪ್ಪಡು ಕೊಂಡೊಂದು ಎನ್ನೆರಡು ಪಾತ್ರಗಳು ಉಂಟವೆ. ಈ ಸಂದರ್ಭಗಳು ನಿಮ್ಗೊಂದು ಅವಕಾಶ ಕೊಡ ನಿಖಿಲಿಗೆ ಪೂರ ಅಭಿನಂದನೆ ಪಕ್ಕ ಧನ್ಯವಾದ ಸಲ್ಲಿಸುವ ಒಂದು ಕಂಪನಿ ನಿಮಗೆ ಕನ್ನಡ ಗೊತ್ತಿಲ್ಲ ನಾನು ತುಳು ಯಾಕೆ ಮಾತಾಡಿದ್ರೆ ಈ ತುಳು ಪರಿಸರ ಇದ್ದಿದ್ದರಿಂದ ನಾನು ತುಳುವಿನಲ್ಲಿ ಮಾತಾಡುವಂತ ಅನಿವಾರ್ಯತೆ ಬಂದಿತ್ತು. ಆದ್ರಿಂದ ನಾನು ತುಳುವಿನಲ್ಲಿ ಮಾತಾಡಿದ್ದೇನೆ. ಈ ಸಂದರ್ಭದಲ್ಲಿ 2 ಮಾತನಾಡಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಯರಾಮ್ ಶಂಕರ್ ಅವರು ತಮ್ಮ ಒಂದೆರಡು ಸಂದೇಶ ನೀಡಬೇಕು ನಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಒಬ್ಬೇ ಒಂಜಿ ಪಜಿರು ಗಡ್ಡಿ ಪಂದೋಡು ನಾಡ ದೇವರನ್ನ ಅವು ಆಶೀರ್ವಾದ ಉಂಟು ಆರ್ನೈಚರ್ಯ ನೋಡ ಸಕಲ ಜರಾಚರಕ್ಕೂ ಕಾರಣೀಭೂತವಾದ ದಿನ ಕೊಯ್ಲು ಶಕ್ತಿ ನಮ್ಮ ಕೊಯ್ದು ಆಗಾರಜ್ಯ ಕೊಯ್ದು ಅಂತ್ಯಜ್ಯ ಆದಿಜ್ಯ ಅಂಚಿನ ಮಹಾನ್ ಶಕ್ತಿ ಇದೆ. ಐತ ಇಚ್ಛೆಯನ್ನು ಖಂಡಿತ ಹೋಗಲಾಗುತ್ತದೆ. ಗೋಳಿಯಾರಡಿ ಪೆಟ್ರೋಲ್ ಪಂಪ್ ಒಂದು ಆವಡು ನಮ್ಮ ಉದ್ದೇಶ ದೇವಿಯನ್ನಾಯ್ತು ಇದನ್ನ ಏತೋ ಕಾಲ ಗಾಡಿ ನಮ್ಮ ತೂಪ ಎಂಗೆ 3 ಕೆಲಸ ಅಡ್ಡ ಕಳಪೆ ಸಾಧ್ಯ ಆಗ್ತದೆ. ಈ ಪೋರ್ಟಲ್ಲಿ ಏತೋ ಸಮಯ ಎಂಚ ಉಂಟು ಏನ 3 ಪೆಟ್ರೋಲ್ ಪಂಪ್ ಸ್ಥಾಪನೆ ಮಾಡ್ಕೊಂಡ ಪೇಜ್ ಯೂಟಿ ಖಾದರ್ ಮಾನ್ಯ ಯೂಟಿ ಖಾದರ್ನ ಒಂದು ನೇತೃತ್ವಡು ಐಟ್ಲ ನೇತ ಉಸ್ತುವಾರಿ ಜಬ್ಬಾರು ಆರು ಪ್ರಸ್ತಾವನೆ ಮಂಗಾಯ ಪಡ್ಡೇರು ಎಲ್ಲ ಹಿರಿಯರು ಇಲ್ಲಡೆ ಹೋದರೆ ಕತೆ NOC ಕೇಂದ್ರ 2 NOC ಕೇಂದ್ರಿಗೆ ಬಂದುಲೆ ಬೇರೆ ಆಂಡಲ ನ್ಯಾಯಯುತವಾದ ಒಂದು NOC ಕೊರಡು ನಡ ಐನ ತೂದು ಓದು ಬಂದು 200 ಮೀಟರ್ ಮುಟ್ಟ ಹೋಗಲು ಪೆಟ್ರೋಲ್ ಬಂದ್ರೆ ಸಾಧ್ಯ ಇದೆಯೇ ಎಲ್ಲ 100 ಮೀಟರ್ ಉಂಡಿಲ್ಲ ನಾನು ಕೊರಳಿಯ ಆಂಡ ಜಬ್ಬಾರ್ನ ವ್ಯಕ್ತಿತ್ವ ಯೂಟಿ ಖಾದರ್ನ ವ್ಯಕ್ತಿತ್ವ ನಮ್ಮ ಊರದ ಅವಶ್ಯಕತೆ ಇದ್ದಿನ ಇದೇನು ತೋರು ನಂಗೆ ಬೋರ್ಡು ನಾಡ ನಮ್ಮ ಎಂಚಿನ ಬಂದ್ಕೊಡು ಐತೆ ನಮ್ಮ ಉವೇ ಬಂಗೋಡಲ್ಲ ತರಕೊಡೋದು ಈ ಊರು ಮಾತನಪ್ಪ ಅಂದ್ರೆ ನಮ್ಮಪ್ಪ ಯಾರ ಹಿಂದೂ ಯಾರ ಮುಸ್ಲಿಮ್ ಉಪಯೋಗಿಸ್ತಾನೆ ನಾವು ಪೂರ ದೇವರ ಜೋಡು ನಮ್ಮ ತೂಪತ್ತ ಕೊರೋನಾದ ಪರಿಸ್ಥಿತಿ ಏನೆಲ್ಲ ಕೆಲವೊಂದು ದಿನಪೋಯಿ ಏನೇನು ನಮ್ಮನ್ನು ಹೋಗಿಲ್ಲರು ಬಾವ ನಮ್ಮನ್ನು ಹೋಗಲಿ ಈ ಕೊಟ್ಟು ದೇವರನ್ನ ಕಾರ್ಯಾದ ಬಣ್ಣ ನೆನೆತದೆ ನಾನು ಈ ದೇವರ ಕಾರ್ಯ ಪುರಾಣ ಜಾಗದಲ್ಲಿ ಓದಿದ್ದೆ ಇದು ಬಾಲಿ ಎಂಟು ಪುಣ್ಯ ದಿನ ಇನ್ನೇ ಮಾತ ನಮ್ಮ ಪಕ್ಕೋಲು ಕೈದಾರು ಪತ್ತನ ಜಾಗ ನೋಡುದು ಪತ್ತನ ಜಾಗ ದೈವಲು ಕೂಡ ಒಳಗೆ ಹೋಗ್ತಾರೆ 5 ಲೋಕ ಪುಟ ಶುರು ಹಾಕೊಂಡ ದೈವಲ ದೇವರನ್ನೆಲ್ಲ ಕಾರ್ಯಕ್ರಮ ಶುರು ಹಾಕೊಂಡ ಇನ್ನಿಂದ ನಾಗ ದೇವರನ್ನ ಪೂಜೆ ಇನ್ನು ನಾಗ ದೇವರ ಪೂಜೆ ಬಂದ್ರೆ ದೇವರ ಕಾರ್ಯಕ್ರಮ ಇರ್ತೇನೆ ಇಟ್ಟು ಅಂಡ ನಮ್ಮ ಜಬ್ಬಾದ್ರೆ ಪಂಡಿತರು ಇನ್ನೇನು ಒಂದಿಗಳಿಗೆ ಬರ್ಕೊಂಡು ಬರವಡೆ
ವೆಂಕಪ್ಪ ರಾಜವೇಂದ್ರ ನಮ್ಮ ಹಿರೇಕರು ಮಾತಾಡಿ ಬರೋದು ಅಂಚ ಪಂಡ್ಯದಲ್ಲಿ ಬರ್ತದೆ. ಮುಖ್ಯವಾದ ಈ ಕ್ಷೇತ್ರಗಳು ಇದು ಅಭಿವೃದ್ಧಿ ಆವಡನ್ನು ಪಡೆದ ದೇವರ ಇಚ್ಛೆ ಪೂರ್ಣವಾದ ಮೂಲಕ ನಮ್ಮ ಯುಟಿ ಖಾದರಿಗೆ ಅದೇ ಹೆಬ್ಬಾರಿಗೆ ಮಾತ್ರ ಈ ಪೆಟ್ರೋಲ್ ಬಂಬುಲ ಊರ ಉದ್ಯೋಗಿಗಳಿಗೆ ಊರ ಬಂಧುಗಳಿಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡುದು ಈ ಕ್ಷೇತ್ರದಲ್ಲಿ ಈ ನಮ್ಮ ಪೆಟ್ರೋಲ್ ಬಂಬುಗಳು ಹೂವಂತ ವ್ಯವಸ್ಥೆ ಮಾಡುತ್ತೆ. ಆಯಾ ಜಾಗೆ ಹೋಗೋದು ಡೀಸೆಲ್ ಮುಟ್ಟ ವ್ಯವಸ್ಥೆ ಇನ್ನೇ ಟ್ಯಾಂಕರ್ ಉದ್ಘಾಟನೆ ಆಗ್ತದೆ. ಒಬ್ಬೇ ದೇವರ ಇಚ್ಛೆಯನ್ನು ನಾವು ಪ್ರಾರ್ಥನೆ ಮುಖ್ಯ ಆ ಡೀಸೆಲ್ ಪೋಪುರ ಟ್ಯಾಂಕ್ ಅವಡೆ ಪೋಪುರ ಡೀಸೆಲ್ ಅವಡೆ ಏನು ಜೆತೋನಾಗ ಮಾತ್ರ ಇಲ್ಲ ದೇವರ ಎಡ್ಡೆಯವರು ಕಡ್ಡೆ ಮಾಡ್ಪಾಡು ಬೇಕಾದ್ರೆ ಉದ್ದೇಶ ಭಾಷಣ ಎಡ್ಡೆ ಉದ್ದೇಶ ತಿರುಮಂತೆ ಖಂಡಿತವಾದ ಈ ಕಾರ್ಯ ಎಡ್ಡೆ ಹಾಕೊಂಡು ಆಡೋದು ಮಾಡಿದ್ರೆ ದೇವರ ಕೇಳೋದು ನನ್ನ ಪಾತ್ರರಾಗ್ಬೋದು. ಮುಂದೆ ಬಂಟ್ವಾಳ ತಾಲೂಕು ಪಂಚಾಯತ್ ನಿಕಟಪುರ ಅಧ್ಯಕ್ಷರು ನಮ್ಮ ನಾಯಕರಾಗಿರುವ ಚಂದ್ರಹಾಸ್ ಸರ್ಕೇರ್ ಅವರು ಈ ಭಾಗದಲ್ಲಿ ಡೋರ್ ಡೆಲಿವರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಹಿರಿಯರಾದ ನಮ್ಮ ಮಾರ್ಗದರ್ಶಕರಾದ ವೆಂಕಪ್ಪ ಕಾಜವರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹಳ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಯುಟಿ ಖಾದರ್ ಅವರು ಈ ಬೋಳ್ಯಾರಿ ಪ್ರದೇಶದ ಮತದಾರರು. ಅವರ ಒಂದು ಕನಸು ಏನಿತ್ತು ಅಂತ ಹೇಳಿದ್ರೆ, ನನ್ನ ಮತದಾರ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಪೆಟ್ರೋಲಿಯಂ ಪಂಪ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ ಇದರ ಉದ್ಘಾಟನೆ ಆಗಿದೆ. ಇವತ್ತು ಅದನ್ನು ಡೋರ್ ಡೆಲಿವರಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಹೆಣ್ಣು ಮಣ್ಣು ಏನು ಅಂತ ಇದೆ, ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ಳುತ್ತೇವೋ ಅದಕ್ಕೆ ಅಷ್ಟು ರೀತಿಯ ಗೌರವ ಬರ್ತದೆ ಅಂತ ಈ ಒಂದು ವ್ಯವಸ್ಥೆ ಕಾರಣ. ಬಹಳ ಗುಂಡಿಯಲ್ಲಿದ್ದಂಥ ಈ ಪ್ರದೇಶವನ್ನ ಅಚ್ಚುಕಟ್ಟಾಗಿ ಇವತ್ತು ಚಂದವಾಗಿ ಮಾಡಿ ಈ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ನಮಗೆ ಕೂಡ ನಂಬಲಿಕ್ಕೆ ಆಗದಂತ ಪರಿಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಿದೆ. ಈಗಾಗಲೇ ಎಲ್ಲರೂ ಕೂಡ ಶುಭ ಸಂಸ್ಥೆ ಕೊಟ್ಟಿದ್ದಾರೆ. ಇವತ್ತು ಜಬ್ಬರ್ ಅವರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೇವೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮ ಬಳಿ ಬರ್ತಕ್ಕಂಥ ಜನರು ಯಾರು ಗ್ರಾಹಕರು ಇದ್ದಾರೆ ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾವು ಇಲ್ಲಿ ಉದ್ಯೋಗಸ್ಥರು ಯಾರಿದ್ದಾರೆ ನೀವು ಅವರನ್ನ ಮಾಡಿಕೊಂಡು ಹೋದಾಗ ನಿಮ್ಮ ಇಲ್ಲಿಯ ಒಂದು ಉದ್ದಿಮೆ ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಮೂಲಕ ಈ ಒಂದು ಉದ್ದಿಮೆ ಮುಂದಿನ ದಿನಗಳಲ್ಲಿ ಅತಿ ಯಶಸ್ವಿಯಾಗಿ ಮುಂದೆ ಬರಲಿ. ಮತ್ತು ನಮ್ಮ ಇಲ್ಲಿ ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯ ಶಕ್ತಿ, ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಒಂದು ಉದ್ದಿಮೆ ಆಗಲಿ. ಮತ್ತು ಖಾದರ್ ಅವರು ಮತ್ತು ಜಬ್ಬರ್ ಅವರು ಅವರು ಒಟ್ಟಿಗೆ ಆಗಿದ್ದುಕೊಂಡು ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಗೆ ದ್ರೋಹ ಬಾರದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ವ್ಯವಹಾರನ ಉತ್ತರೋತ್ತರ ಅಭಿವೃದ್ಧಿಗೊಳಿಸುವಲ್ಲಿ ಪರಮಾತ್ಮನ ದಯೆ ಕೂಡ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಈ ಪ್ರದೇಶದ ಜನರಿಗೆ ಇನ್ನೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿರಲಿ, ನಾವು ನೀವೆಲ್ಲರೂ ಯಶಸ್ವಿ ಆಗುವಂತ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜಯ. ಒಂದು ವರ್ಷ ಆಗಿದೆ. ನೂತನವಾಗಿ ನೀವು ಈ ಟ್ಯಾಂಕರ್ನ ಒಂದು ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ನೀವು ನಮಗಿಲ್ಲದೆ ನಮಗೆ ಭಾಳ ಕಷ್ಟ ಆಗ್ತದೆ. ಮೊದಲು ಉಪ್ಪಟ್ಟಿಗೆ ಅಥವಾ ಮೆಲ್ಕಾರಿಗೆ ಹೋಗಬೇಕು. ಹಾಗಾಗಿ ನಮಗೆ ಅಲ್ಲಲ್ಲಿ ಪೆಟ್ರೋಲ್ ಬಂಕ್ ಆಗಿ ಬಹಳ ಭಾಳ ಪ್ರಯೋಜನ ಆಗ್ತದೆ. ಹಾಗೆ ನೀವು ಒಳ್ಳೆಯ ರೀತಿಯ ಒಂದು ಸೇವೆಯನ್ನು ಕೊಟ್ಟು ಜನರ ಪ್ರೀತಿಗೆ ಪಾತ್ರರಾಗಿ ಹಾಗೂ ನಿಮಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಇವತ್ತು ಈ ಹವಾ ಪೆಟ್ರೋಲಿಯಂ ವತಿಯಿಂದ ಪೆಟ್ರೋಲ್ ಡೀಸೆಲ್ ಅನ್ನು ಹಳ್ಳಿಯಲ್ಲಿ ದೂರದಲ್ಲಿ ಕಳಿಸುವಂತಹ ವ್ಯವಸ್ಥೆ ಮಾಡಿದ್ದು ನನ್ನ ಈ ಬೋಳ್ಯಾರು ಗ್ರಾಮದಲ್ಲಿ ಪ್ರಥಮವಾಗಿ ಆಗಿನ ಹೇಳಿಕೆ ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಈ ನಮ್ಮ ಬೋಳ್ಯಾರು ಗ್ರಾಮದ ಪರವಾಗಿ ನಮ್ಮ ಶಾಸಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಸಕರು ಅವರ ಗ್ರಾಮಕ್ಕೆ, ಅವರ ವಿಧಾನಸಭಾ ಕ್ಷೇತ್ರದ ಏರಿಯಾಕ್ಕೆ ಏನೆಲ್ಲ ಕೆಲಸ ಆಗಬೇಕು ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರಲ್ಲಿ ಹೋದಾಗ ಕೇಳಿದಾಗ ಯಾವ ವಿಷಯ ಕೂಡ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಎಲ್ಲವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಅದನ್ನು ಕಾರ್ಯಗತ ಕೂಡ ಮಾಡ್ತಾರೆ. ಈ ಒಂದು ಪರಿಸರದಲ್ಲಿ ಸುಸೂತ್ರವಾಗಿ ನಮಗೆ ಈ ಡೀಸೆಲನ್ನು ಹರಿಸುತ್ತಾ ಈ ಟ್ಯಾಂಕರ್ ಅನ್ನು ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಇದರ ನೇತೃತ್ವವನ್ನು ವಹಿಸಿದ್ದಾರೆ ನಮ್ಮ ಜಬ್ಬರ್ ಅವರು ಮತ್ತು ಇಲ್ಲಿಯ ವರ್ಕರ್ಸ್
ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕೆ ನಾನು ವಂದಿಸುತ್ತೇನೆ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. Basically, ನಮಗೆ ಈ ಟೈಮ್ ಆಕ್ಚುಲಿ ವಿ ಡಿಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಇನಾಗ್ರೇಷನ್. ಪ್ರಾಬಬ್ಲಿ ಈ ಪಂಪಿಗೆ ಆಗಲಿ ಅಲ್ಲ ನಮ್ಮ ಪಂಪಿಗೆ ಆಗಲಿ ಕೊರೋನಾ ಟೈಮ್ ಬಂದ ಕಾರಣ ನಮಗೆ ಚೆನ್ನಾಗಿ ಇನಾಗ್ರೇಷನ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಸರ್ ಬಂದದ್ದು, ನಮ್ಮ ಏರಿಯಾ ಸೇಲ್ಸ್ ಮ್ಯಾನೇಜರ್ ಅವರು ಬಂದದ್ದು ನಮಗೆ ಬಹಳ ಬಹಳ ಖುಷಿ ಆಗ್ತದೆ. ಸೊ ಇವತ್ತಿನ ದಿನ ಈ ಡೀಸೆಲ್ ಟ್ಯಾಂಕರ್ ಇಟ್ ಇಸ್ ಸಮಥಿಂಗ್ ವೆರಿ ವೆರಿ ಇನೋವೇಟಿವ್. ಬಹಳ ಖುಷಿಯಾದ ವಿಷಯ. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಪ್ರಾಬಬ್ಲಿ ನಮ್ಮ ಹತ್ರ ಇದು ವ್ಯವಸ್ಥೆ ಇಷ್ಟರವರೆಗೆ ಎಲ್ಲೂ ಇಲ್ಲ, ಕೇಳಲೇ ಇಲ್ಲ ನಾವು. ಸೊ ಬಹಳ ಖುಷಿ ಆಗ್ತದೆ. ಐ ವಿಶ್ ಖಾದರ್ ಸರ್, ಜಬ್ಬರ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿ ಕೆಲಸ ಮಾಡ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ, ಬಹಳ ಖುಷಿ ಆಗ್ತದೆ. ಇಲ್ಲಿ ಈ ಪಂಪಿಗೆ ಬರುವಾಗ ಎಲ್ಲರೂ ಒಂದು ಸ್ಮೈಲ್ ಮಾಡಿ ವಿಶ್ ಮಾಡುವಾಗ ಆದಷ್ಟು ಖುಷಿ ಆಗ್ತದೆ. ಇನ್ನಷ್ಟು ಮೇಲೆಗೆ ಹೋಗಲಿ, ಇನ್ನಷ್ಟು ವೃದ್ಧಿಯನ್ನು ನೋಡಲಿ. ಆ್ಯಂಡ್ ವಿಶಿಂಗ್ ಯು ಆಲ್ ಅ ವೆರಿ ಗುಡ್ ಸಕ್ಸಸ್ ಇನ್ ದ ಕಮಿಂಗ್ ಡೇಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಬೋತ್ ಆಫ್ ಯು ಫಾರ್ ಹ್ಯಾವಿಂಗ್ ಕಮ್ ಹಿಯರ್ and greeting and blessing the occasion. Thank you so much. ಸಹಕಾರ ಕೊಟ್ಟಂತವರು ಶ್ರೀಯುತ ವೇಣುಗೋಪಾಲ್ ಸರ್ ಅವರು DGM HPCL ಇಂಟರ್ನಲ್ ಮಂಗಳೂರು. ಇವರಿಗೆ ಹಿರಿಯರಾಗಿರುವ ವೆಂಕಪ್ಪ ಕಾಜವರ್ ಅವರ ನೇತೃತ್ವದಲ್ಲಿ ಎಲ್ಲ ಇದೀಗ ಸನ್ಮಾನಿಸುವಂತಹ ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಹವ್ವಾ ಪೆಟ್ರೋಲಿಯಂ ಇದರ ಜಂಟಿ ಆಶ್ರಯದಲ್ಲಿ ಈ ಬೋಳಿಯಾರ ಪರಿಸರಕ್ಕೆ ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಗ್ರಾಹಕರ ಅನುಕೂಲಕ್ಕೆ ಅನುಸಾರವಾಗಿ ಇಂಧನ ಟ್ಯಾಂಕರ್ ಸಮರ್ಪಣಾ ಸಮಾರಂಭದಲ್ಲಿ ಶ್ರೀ ವೇಣುಗೋಪಾಲ್ DGM HPCL ರಿಟೇಲ್ ಮಂಗಳೂರಿಗೆ ಈ ಸಂಸ್ಥೆಗೆ ವಿಶೇಷವಾದ ಸಹಕಾರ ಕೊಟ್ಟವರು ಪ್ರಸನ್ನ ಡಿ ಪೂಜಾರಿ, ಸೇಲ್ಸ್ ಮ್ಯಾನೇಜರ್ HPCL ಮಂಗಳೂರು. ಇವರನ್ನ ಶ್ರೀಯುತ ಜಯರಾಮ್ ಶಾಂತರ್ ಅವರು ಶಾಲನ್ನು ಹೊದಿಸಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮ, ಫಲ ಪುಷ್ಪ ನೀಡುವುದರ ಮೂಲಕ, ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಗಣ್ಯರು ಸನ್ಮಾನಿಸ್ತಾ ಇದ್ದಾರೆ. ಲಿಮಿಟೆಡ್ ಹಾಗೂ ಹವ್ವಾ ಪೆಟ್ರೋಲಿಯಂ ಮಾಲಕತ್ವ ಬೋಳಿಯಾರ್ ಇದರ ಸಹಯೋಗದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕ್ಷಣ ಮಾತ್ರದಲ್ಲಿ ಸೂಕ್ತ ಸ್ಥಳಕ್ಕೆ ಇಂಧನ ತಲುಪಿಸುವ ವಿನೂತನ ಶೈಲಿಯ ಇಂಧನ ಟ್ಯಾಂಕರ್ ಸಮರ್ಪಣೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ. ಕಾಶ್ಮೀರದಿಂದ ಕನ್ಯಾಕುಮಾರಿಯು ಮೆರೆದು ಮೊಹಮ್ಮದ್ ಪಲ್ಲಾ ಅಗ್ರಾ ಪೆಟ್ರೋಲಿಯಂ ಡೀಲರ್ HPCL, ಅಬ್ದುಲ್ ನಾಸರ್ KKL ಕಮಾಜೆ ಕಾರ್ಸ್ ಪೆಟ್ರೋಲಿಯಂ ಡೀಲರ್ HPCL, ಜಯರಾಮ ಶಾಂತ, ಹಾಜಿ ಅಬ್ದುಲ್ ಕುನಿ, ಪ್ರಶಾಂತ್ ಗೆಟ್ಟಿ ಹಾಗೂ ಬೋಳಿಯಾರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಎಲ್ಲಾ ಸದಸ್ಯರು ಪಾಲ್ಗೊಳ್ಳುವ ವಿನೂತನ ಕಾರ್ಯಕ್ರಮ.
ಬೋಳಿಯಾರ್ ಗ್ರಾಮದಲ್ಲಿ ಈಗಾಗಲೇ ಶಾಖೆ ಆರಂಭ ಆಗಿ 1 ವರ್ಷ ಆಗಿದೆ. ಇವತ್ತು ವಿನೂತನ ಶೈಲಿಯಲ್ಲಿ ಗ್ರಾಹಕರಿಗೆ ಒಂದು ಉಪಕಾರ ಆಗುವ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ನಡೆದಲ್ಲಿ ಮಾತ್ರ ಉದ್ದಿಮೆಗಳು ಯಶಸ್ವಿಯಾಗಲಿಕ್ಕೆ ಕಾರಣ. ಯಾಕೆಂತೇಳಿದರೆ ಇವತ್ತು ಗ್ರಾಹಕರದು ಪ್ಲ್ಯಾಂಟ್ ಒಂದೊಂದು ಕಡೆಯಲ್ಲಿ ಇರ್ತದೆ, ಕೆಲವೊಂದು ಉದ್ದಿಮೆಗಳು 4-5 ಕಿಲೋಮೀಟ್ರ್ ದೂರ ಇರುತ್ತದೆ, ಪಂಪು ಒಂದು 7-8 ಕಿಲೋಮೀಟ್ರ್ ದೂರ ಇರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಾಖೆ ಅವ್ವ ಪೆಟ್ರೋಲಿಯಂ ಅಂತೇಳಿ ಶಾಖೆ ಇವತ್ತು ಒಂದು ಟ್ಯಾಂಕರನ್ನು ಸಂಬಂಧಪಟ್ಟ ಜಾಗಕ್ಕೆ ತಲುಪಿಸುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಾರಂಭಿಸಿದ್ದಾರೆ. ಈ ಶಾಖೆ ಇವತ್ತು ಬಹಳಷ್ಟು ವೇಗದ ಜಾಗದಲ್ಲಿ ಈ ಶಾಖೆ ಇದೆ. ಇದು ಮುಂದಿನ ದಿನ ಚತುಷ್ಪಥ ರಸ್ತೆ ಆಗುವಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಈ ಜಾಗದಲ್ಲಿ ಇವತ್ತು ಒಂದು ಬಾಡಿಗೆ ಥರದಲ್ಲಿ ಒಂದು ಟ್ಯಾಂಕರನ್ನಿಟ್ಟು ಜನಸಾಮಾನ್ಯರಿಗೆ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಈ ಭಾಗದ ಶಾಸಕರಾದ UT ಖಾದರ್ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಈ ಪಂಪು ಇವತ್ತು ಲೋಕಾರ್ಪಣೆ ಮಾಡಿದೆ. ಈ ಲೋಕಾರ್ಪಣೆ ಮಾಡಿದಂಥ ಈ ಸಂದರ್ಭ ಅದು ಜನಗಳಿಗೆ ಅತಿ ಶೀಘ್ರ ಮುಟ್ಟುವಂತೆ ಆಗಲಿ, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಡೆಯಲಿ. ಈ ಸಂಸ್ಥೆ ಒಂದೊಂದು ದಿನ ಇನ್ನೂ 2-4 ಶಾಖೆ ಆಗುವಂಥ ಎಲ್ಲ ಸಂದರ್ಭ ಒದಗಿ ಬರಲಿ. ಈ ಶಾಖೆಯಲ್ಲಿ ನಡೆಸುವವರು ಮತ್ತು ಗ್ರಾಹಕರು ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಎಲ್ಲರೂ ಪ್ರೀತಿ ಪ್ರೇಮದಿಂದ ಒಂದು ಬಾಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗಲಿ. ಅದಕ್ಕೆ ನಾವು ಗುರು ಹಿರಿಯರದೆಲ್ಲ ಸಹಕಾರ ಇರಲಿ. ಈ ಸಂದರ್ಭದಲ್ಲಿ ಎಲ್ಲರೂ ಆಶಿಸ್ತಾನೆ.
you.